ಮಂಗಳೂರಿನ ಹೆಸರಾಂತ ಸ್ವರ್ಣಾಭರಣ ಮಳಿಗೆ ಜೋಸ್ ಆಲುಕಾಸ್ ಜ್ಯುವೆಲ್ಲರಿ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವು ನಗರದ ಕೆಎಸ್ ರಾವ್ ಸಮೀಪದಲ್ಲಿರುವ ಜೋಸ್ ಆಲುಕಾಸ್ ಜ್ಯುವೆಲ್ಲರಿ ಮಳಿಗೆಯಲ್ಲಿ ಜರುಗಿತು. ಈಗಾಗಲೇ ಚಿನ್ನಾಭರಣ ಕ್ಷೇತ್ರದಲ್ಲಿ ಹೆಸರು ಪಡೆದುಕೊಂಡಿರುವ ಜೋಸ್ ಆಲುಕಾಸ್ ಜ್ಯುವೆಲ್ಲರಿ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವೂ ನಡೆಯಿತು. ಬೇಬಿ, ಜನ್ವಿನ್ ಬ್ರಿಗ್ಸ್, ಲಭಿನಾ, ಮರ್ಸಿ, ನ್ಯಾನ್ಸಿ, ಪ್ರೀತಿ, ಸ್ನೇಹ, ಸ್ವಾತಿ, ವಿನಯ, ವಿನ್ಸಿ ಥಾಮಸ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಈ ವೇಳೆ ಸಂಸ್ಥೆಯ ಮ್ಯಾನೇಜರ್ ಅಗಸ್ಟಿನ್ ಅವರು ಮಾತನಾಡಿ, ಮಹಿಳೆ ಮನೆಯ 4 ಗೋಡೆಯ ಮಧ್ಯೆ ಕೆಲಸ ಮಾಡುವಂತಳಾಗಿರದೆ ಸಮಾಜದ ಪ್ರತಿಯೊಂದು ವಿಭಾಗದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುವಂತಹ ಮಹಾನ್ ಸಾಧಕಿಯಾಗಿದ್ದಾಳೆ ಎಂದು ಹೇಳಿದರು. ಮಹಿಳೆ ಅನ್ನೋದು ಕೇವಲ ಮನೆಯ 4 ಗೋಡೆಗಳ ಮಧ್ಯೆ ಸೀಮಿತವಾಗಿರದೆ ಈ ದಿನ ಮಹಿಳೆ ಪೆಟ್ರೋಲ್ ಪಂಪ್ನಿಂದ ಹಿಡಿದು ರಾಷ್ಟ್ರಪತಿಯ ತನಕ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಸೇವೆಗಳಲ್ಲೂ ತಾನು ನಿಸ್ಸೀಮಳು ಅನ್ನೋದನ್ನು ಸಾಧಿಸಿಕೊಟ್ಟಿದ್ದಾಳೆ. ಅಂತಹ ಮಹಿಳೆಯರಿಗೆ ಇಂದು ಗೌರವವನ್ನು ಕೊಡುವಂತಹ ಸುದಿನ ಮಾರ್ಚ್ 8ನೇ ತಾರೀಕು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ದಿನ ನಾವು ಜೋಸ್ ಆಲುಕಾಸ್ ಜ್ಯುವೆಲ್ಲರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ನಾವೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅವರನ್ನು ಆಧರಿಸುವಂತಹ ಕಾರ್ಯವನ್ನು ನಾವಿಲ್ಲಿ ಮಾಡುತ್ತಿದ್ದೇವೆ. ಇದೇ ವೇಳೆ ಆಗಮಿಸಿದ ಮಹಿಳೆಯರು ಕಾರ್ಯಕ್ರಮ ಆಯೋಜಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಮ್ಮ ಮನೆಯ ತರವೇ ನಮ್ಮ ಮಕ್ಕಳು ತಮ್ಮಂದಿರು ಎಲ್ಲರೂ ಇರುವಾಗೆ ಅವರು ಇರುವುದು. ಎಲ್ಲರೂ ನಮ್ಮ ಹತ್ರ ತುಂಬ ಟಚ್ಚು, ಒಂದು ಮನೆ ಥರ. ಇನ್ನೂ ಜೋಸ್ ಆಲುಕಾಸಿನ ಹುಡುಗರಿಗೂ ಅವರೆಲ್ಲರೂ ಒಳ್ಳೆಯದಾಗಲಿಕ್ಕೂ ತುಂಬ ಆಲುಕಾಸಿದ್ದು ತುಂಬ ಅಂಗಡಿಗಳಾಗಲಿಕ್ಕೂ ಎಲ್ಲದಕ್ಕೂ ಈ ವುಮೆನ್ಸ್ ಡೇ ದಿವಸ ನಾನು ತುಂಬ ಇದಾಗಿ I would like to thank Joss Alukas for inviting us on this special occasion of Women's Day celebration, and it's a very nice pleasure to see everybody here on this special day. And we like to thank Joss Alukas for giving us a wide range, because ornaments are one of the women's jewels. So we like to come over here and we get what we like. ಔಟ್ಸ್ಟ್ಯಾಂಡಿಂಗ್, ಮೆಸ್ಮರೈಸಿಂಗ್, ಎನರ್ಜೆಟಿಕ್ ಆ್ಯಂಡ್ ನೆವರ್ ಟೈರ್ಡ್ ಅಂತ ಒಂದು ಮಹಿಳೆಯನ್ನು ಇಲ್ಲಿ ಜೋಸ್ ಆಲುಕಾಸ್ ಅವರು ಕರೆದು ಆಹ್ವಾನಿಸಿ ಸನ್ಮಾನ ಕೊಟ್ಟಿದ್ದಕ್ಕೆ ನಮ್ಮ ಪೂರ್ವಕ ವಂದನೆಗಳು. ಇಲ್ಲಿದು ಆಂಬಿಯನ್ಸ್ ಸ್ಟಾಫ್ ಯಾವಾಗಲೂ ಸಹಕಾರ ಇರ್ತಾರೆ. ಏನೇ ಒಂದು ಹೊಸ ಪ್ರಾಡಕ್ಟ್ ಬರಲಿ ಅಷ್ಟು ಉತ್ಸಾಹದಿಂದ ಉಲ್ಲಾಸದಿಂದ ಅವರು ಸರ್ವಿಸ್ ಕೊಡ್ತಾರೆ. I am very proud and I am very thankful to all of you, Alukas team, and they have taken this March 8 as Women's Day, and they respected us and they shows their love and respect towards us, and the way they treat us, it's really I can't explain in my words. The way their service and hospitality towards us is very high and the quality. Really very happy to attend this nice occasion on the Women's Day. So Joss Alukas, not from today itself, from long many years I have been a member to this institution life. It's like a second home for me. Whenever I come here, they all the team of Joss Alukas, they greet us like our own family, and I'm really very proud of them. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮ್ಯಾನೇಜರ್ ಗ್ಲಿಂಟೋ ಜಾನಿ, ಗಿಲೀಶ್, ಹರಿದಾಸ್, ರಾಕೇಶ್ ಆಚಾರ್ಯ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.